ಮಹಿಳೆಯರನ್ನು ಗೌರವಿಸುವ ಪಕ್ಷ ಎಂದು ಹೇಳಿಕೊಂಡ ನಾಯಕರು ಮಂಗಳೂರು ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ವಿರುದ್ಧ ಏನೇನೋ ಹೇಳ್ತಾ ಇದ್ದಾರೆ. ಆದರೆ ಪ್ರತಿಭಾ ಕುಳಾಯಿ ಕಣ್ಣೀರಿಟ್ಟಿದ್ದಕ್ಕೆ ಬಿಜೆಪಿಗರ ಆರೋಪವೇ ಕಾರಣ. ಪ್ರತಿಭಾ ಕುಳಾಯಿ ಹೇಳಿದ್ದು ಯುವ ಜನತೆಗೆ ದೇಶದ ಉತ್ತಮ ನಾಗರಿಕರಾಗುವ ಬಗ್ಗೆ ಎನ್ನುವುದು ಕಾಂಗ್ರೆಸ್ ಮುಖಂಡರ ವಾದ. ಏನಿದು ನೋಡೋಣ. ಇತ್ತೀಚೆಗಷ್ಟೇ ಕಾರ್ಕಳದಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯೆ ಪ್ರತಿಭಾ ಕುಳಾಯಿ ವಿವಾದಾತ್ಮಕ ಹೇಳಿಕೆ ನೀಡಿ ಭಾರೀ ಸುದ್ದಿಯಲ್ಲಿದ್ದಾರೆ. ಅವರು ನೀಡಿದ ಹೇಳಿಕೆಯಿಂದ ಸಂಘ ಪರಿವಾರ ಹಾಗೂ ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಪ್ರತಿಭಾ ಅವರಿಗೆ ಅಕ್ರಮ ಸಂಬಂಧವಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಿರುವುದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇನ್ನು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಮಾಡಿದ ಅಪಮಾನವನ್ನು ವಿರೋಧಿಸಿದರು. ಯಾವ ಯುವಕರು ಕೂಡ ಈ ಸಮಾಜಘಾತಕ ಶಕ್ತಿಗಳನ್ನು ಗುರುತಿಸಬಾರದೆನ್ನುವಂತಹ ಉದ್ದೇಶದಿಂದ ಈ ಸಂಘ ಪರಿವಾರದವರಿಗೆ ಗುರುತಿಸಿಕೊಂಡು ದುಷ್ಟಕ್ಕೆ ಬಲಿಯಾಗಬಾರದೆಂಬ ನಮ್ಮ ಒಳ್ಳೆಯ ಉದ್ದೇಶದಿಂದ ಈ ವಿಷಯವನ್ನು ಸಮಾಜದ ಮುಂದಿಟ್ಟಿದ್ದರು. ಆದರೆ ಕಾರ್ಕಳದ ಶಾಸಕರಾದಂಥ ಇವತ್ತು ಬಂಟ್ವಾಳಕ್ಕೆ ಬಂದು ಯಾವ ರೀತಿ ಮಾತಾಡಿದಂಥ ಮಾಧ್ಯಮದ ಮಿತ್ರರಾದ ತಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ ನ್ಯಾಯಾಲಯದಿಂದ ಬೇಲನ್ನು ಪಡೆದಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಅದು ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದ ಹಾಗೆ ಸುನೀಲ್ ಕುಮಾರ್ ಯಾರು ಎನ್ನುವುದಂತ ಈ ಹಿಂದೆ ರಾಜ್ಯದ ಬಜರಂಗ ದಳದ ಸಂಚಾಲಕನಾಗಿದ್ದುಕೊಂಡು ಜೋಳಿಗೆಯನ್ನು ಹಾಕಿಕೊಂಡು ಹವಾಯಿ ಚಪ್ಪಲ್ ಹಾಕಿಕೊಂಡು ಕಾರ್ಕಳಕ್ಕೆ ಬಂದಾಗ ಏನು ನೀಡಿದ್ರು ಅಂತ ತಮಗೆಲ್ಲ ಗೊತ್ತಿರಬಹುದು. ಸುಮಾರು 1 ದಶಕದ ಹಿಂದೆ ಅವರು ಶಾಸಕರಾಗುವ ಮೊದಲು ಬಜರಂಗ ದಳದ ಪ್ರಚೋದನಕಾರಿ ಭಾಷಣವನ್ನು ಮಾಡಿಕೊಂಡು ಯುವಕರ ಆದಿಯನ್ನು ತಪ್ಪಿಸಿಕೊಂಡು ಅಂದು ನಡೆದಂತಹ ಒಂದು ಸುಜಾತ ಅನ್ನುವಂತಹ ಒಂದು ಹತ್ಯೆ ಪ್ರಕರಣದಲ್ಲಿ ಶಾಸಕರ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ಜನರ ಒಂದು ಭಾವನೆಯನ್ನು ಕೆರಳಿಸಿಕೊಂಡು ಅಂದು ಅವರು ಅಲ್ಪಮತದ ಜಯಶಾಲಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಾ ಕುಳಾಯಿ, ಮಹಿಳೆಯರನ್ನು ಗೌರವಿಸುವ ಪಕ್ಷದವರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡುವುದು ಸರಿಯೇ ಎಂದು ಈ ಸಂದರ್ಭದಲ್ಲಿ ಪ್ರಶ್ನಿಸಿದರು. ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಟ್ರೀಟ್ ಮಾಡ್ತಾ ಇದ್ದಾರಾ ಏನೋ ಗೊತ್ತಿಲ್ಲ. ನನ್ನನ್ನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಕರೆದಿದ್ದಾರೆ ಅದೇ ರೀತಿ ಅವರ ಅಪ್ಪ ಅವರ ಅಮ್ಮನನ್ನು ಅವರ ತಂಗಿಯನ್ನು ಅವರ ಅಕ್ಕನನ್ನು ಅದೇ ರೀತಿ ಅವರು ಕರೀತಾ ಇದ್ದಾರೆ. ಅದರಿಂದಾಗಿ ಅವರು ನನ್ನನ್ನು ಅದೇ ರೀತಿ ಬೈತಿದ್ದಾರೆ. ಸೊ ಅವರ ಎಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅದೊಂದು ಹೇಳಿಕ್ಕೆ ಇಚ್ಛಿಸ್ತೇನೆ. ಅಷ್ಟೇ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಮತ್ತೆ ಇನ್ನೊಂದು ಕಡೆ ಮೊನ್ನೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ನನ್ನ ಸದಸ್ಯತ್ವದಿಂದ ರದ್ದಾಗಬೇಕು ಅಂತ. ನಾನು ರದ್ದಾಗಲಿಕ್ಕೆ ರೆಡಿ ಇದ್ದೇನೆ. ಯಾಕಂದ್ರೆ ನನ್ನ ಜೊತೆ ಸುನೀಲ್ ಕುಮಾರ್ ಸರ್ ರದ್ದಾಗಬೇಕು, ಅವರ ಜೊತೆ ತುಂಬಾ ಜನ ಬಿಜೆಪಿ ಮುಖಂಡರಿದ್ದಾರೆ, ಎಲ್ಲರನ್ನು ರದ್ದು ಮಾಡಬೇಕು. ಯಾಕಂದ್ರೆ ನಾನು ಅಂತ ಹೇಳಿಕೆಗಳನ್ನು ಕೊಡಲಿಲ್ಲ, ಹೆಚ್ಚು ಕೊಡ್ಬೋದು ಅವರೇ. ನಾನು ಅಂತ ಹೇಳಿಕೆಯನ್ನು ಕೊಡಲಿಲ್ಲ. ನಾನು ಸಮಾಜ ಸುಧಾರಿಸಲಿಕ್ಕೆ ನಮ್ಮ ಯುವಕರಿಗೆ ಒಂದು ಕಿವಿ ಮಾತು ಹೇಳಿದ್ ಬಿಟ್ರೆ ನಾನು ಯಾರನ್ನು ಕೆಡಿಸ್ಲಿಕ್ಕೆ ನೋಡಲಿಲ್ಲ.